ಹರೇ ಶ್ರೀನಿವಾಸ. ತುಂಬ ದಿನ ಆಯಿತು ವೀಡಿಯೋ ಹಾಕಿದೆ. ಮೊನ್ನೆ ಶುಕ್ರವಾರದ ನಂತರ ಹಾಕಲಿಕ್ಕಾಗಿಲ್ಲ, ಸಾರಿ. ನೋಡಿ, ಮೊನ್ನೆದ್ದಿದ್ದು ಗರುಡಗಮನ ಅಲಂಕಾರ. ಆ, ಹೇಳ್ತೇನೆ, ಶ್ರೀಕರ ಅಂತೆ ಅದು ಅಲಂಕಾರ. ಮುಖ್ಯ ಪ್ರಾಣದೇವರು ಎಲ್ಲ ಅಲಂಕಾರ ನೋಡ್ಕೋತಾ ಬನ್ನಿ. ನಿನ್ನೆದು ಅಲಂಕಾರ ತುಂಬ ಚೆನ್ನಾಗಾಗಿತ್ತು. ಒಂಥರ ಆರೆಂಜ್ ಕಲರ್ ಸೀರೆ ಹಾಕ್ಕೊಂಡು, ಆರೆಂಜ್ ಅಥವಾ ಪಿಂಕ್ ಮಿಕ್ಸ್ ಸೀರೆ ಇತ್ತು. ಅದು ತುಂಬಾ ಚೆನ್ನಾಗಾಗಿತ್ತು. ಅದು ನೋಡ್ಕೋತಾ ಬರೋಣ. ನಿನ್ನೆ ನಾನು ಭೋಜನ ಶಾಲೆಗೆ ನೆಲದಲ್ಲಿ ಊಟ ಮಾಡಲಿಕ್ಕೆ ಹೋಗಿದ್ದೆ. ಮೊನ್ನೆ ಶನಿವಾರದವರು ನನ್ನ ಮಾವನ ತಿಥಿ ಬಂದ ಕಾರಣ ನಿನ್ನೆ ಹೋಗಿದ್ದೆ. ಅದರ ಫೋಟೋ ಅದು ನೋಡಿ. ನಿನ್ನೆ ಅಲಂಕಾರ ನೋಡ್ಕೋತಾ ಬನ್ನಿ. ಎಷ್ಟೊಂದು ಚೆನ್ನಾಗಾಗಿದೆನಲ್ವ. ತುಂಬಾ ಅದ್ಭುತವಾಗಿತ್ತು ಅಲಂಕಾರ. ಅದನ್ನೆಲ್ಲ ನೋಡ್ಕೋತಾ ಬನ್ನಿ. ಆನಂತರ ಇವತ್ತು ನಾನು 2 ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ತಗೊಂಡ್ಬರ್ತೇನೆ. ತುಂಬ ಸಾತ್ವಿಕವಾದ ಬ್ರೇಕ್ಫಾಸ್ಟ್ ರೆಸಿಪೀಸ್ ಇವುಗಳೆರಡು ಕೂಡ. ಆನಂತರ ನಿನ್ನೆ ಮುಖ್ಯ ಪ್ರಾಣದೇವರ ಅಲಂಕಾರ ತೋರಿಸ್ತೀನಿ. ನಾನು ಕಟ್ಟಿದ ಪಾರಿಜಾತದ ಮಾಲೆ ಹಾಕ್ಕೊಂಡಿದ್ದ. ನಾಳೆ ಮೋಸ್ಟ್ಲಿ ವಿಡಿಯೋ ಹಾಕ್ತೀನಿ ಪಾರಿಜಾತ ಮಾಲೆ ಹೇಗೆ ಕಟ್ಟೋದು ಅಂಥೇಳಿ. ಅದನ್ನು ವಾಚ್ ಮಾಡೋಕ್ಕೆ ಮರಿಬೇಡಿ. ಆನಂತರ ಇದು ಪೇಜಾವರ ಶ್ರೀಗಳ ಪೂಜೆ ಇದು. ಆಮೇಲೆ ಶಿರೂರು ಶ್ರೀಗಳು ಅಲ್ಲಿ ಶಿರೂರಿನಲ್ಲಿ ಇರುವಂಥ ಮೂಲ ಮಠದಲ್ಲಿ ಪೂಜೆ ನಡೆಸ್ತಿರೋದನ್ನು ನೋಡ್ಬೋದು. ಅಲ್ಲಿ ಮೂಲ ಮಠದ ಮುಖ್ಯ ಪ್ರಾಣದೇವರು ತುಂಬ ಮುದ್ದಾಗಿದ್ದಾರೆ. ಮುಖ್ಯ ಪ್ರಾಣದೇವರು ನೀವು ಕಾಣ್ಬೋದು. ಆನಂತರ ಇದು ಪಲಿಮಾರು ಶ್ರೀಗಳ ಪೂಜೆ. ಇದು ದೊಡ್ಡ ಶಾಲಿಗ್ರಾಮನ ನೋಡ್ಬೋದು ನೀವು ಅಲ್ಲಿ. ಆನಂತರ ಶಿರೂರು ಮೂಲ ಮಠದಲ್ಲಿ ಶಿರೂರು ಶ್ರೀಗಳೆಲ್ಲ ಅಲ್ಲಿ ಭೂತರಾಜರ ಪೂಜೆ, ಶ್ರೀಚಕ್ರ ಪೂಜೆ ಎಲ್ಲ ಮಾಡಿದರು. ಅದನ್ನೆಲ್ಲ ನೋಡ್ಕೋತಾ ಬನ್ನಿ. ಆ ರಾತ್ರಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತಲ್ವಾ. ಇದೆಲ್ಲ ವಾಟ್ಸಾಪಲ್ಲಿ ಬಂದ ಫೋಟೋಸ ನಾನು ನಿಮಗೆ ಶೇರ್ ಮಾಡ್ತಾ ಇರುವಂಥದ್ದು. ನೆಕ್ಸ್ಟು ಪರ್ಯಾಯ ಶಿರೂರು ಶ್ರೀಗಳದ್ದೇ. 2026 ಜನವರಿ 18ಕ್ಕೆ ಅವರು ಪರ್ಯಾಯನ ಸ್ವೀಕಾರ ಮಾಡ್ತಾರೆ. ನೋಡ್ಬೋದು. ಎಲ್ಲನೂ ನೋಡ್ಕೋತಾ ಬನ್ನಿ. ಇದು ಪಲಿಮಾರು ಶ್ರೀಗಳ ಪಟ್ಟದ ದೇವರು, ಶ್ರೀರಾಮಚಂದ್ರ ಸೀತಾದೇವಿ ಸಮೇತ ಲಕ್ಷ್ಮಣ ದೇವರು. ಆನಂತರ ಹೆಲ್ದಿ ದೋಸೆನ ಇವತ್ತು ಮಾಡೋದು ನೋಡೋಣ ಹೇಗೆ ಅಂತಂದ್ಬಿಟ್ಟು. ಬೂದು ಕುಂಬಳಕಾಯಿನ ಸಿಪ್ಪೆ ತೆಗೆದು ಅದರ ತಿರುಳು ತೆಗೆದು ಚಿಕ್ಕದಾಗಿ ಹಚ್ಚಿಟ್ಕೋಬೇಕು. ಆ ತಿರುಳು ತೆಗೆದಾಗ ನೀರು ಬರುತ್ತೆ ನೋಡಿ, ಅದನ್ನ ಎಸಿಬೇಡಿ ನೀವು. ನಾನು ತೆಗೆದಿಟ್ಟಿದ್ದೆ. ತುಂಬ ವಿಶೇಷ ಅದು. ಆ ಒಳಗಿನ ನೀರು ತುಂಬ ತಂಪು ಅಂತ ಹೇಳ್ತಾರೆ. ನನ್ನ ಮಗನಿಗೆ ಆಪ್ರೇಷನ್ ಆದ ಕಾರಣ ಕೆಲವು ತಂಪು, ಈಗ ಉದ್ದು ಆನಂತರ ಮಸಾಲೆಗಳನ್ನೆಲ್ಲ ಜಾಸ್ತಿ ಕೊಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಈ ಥರ ದೋಸೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇಂಥ ದೋಸೆ ನಮ್ಮಮ್ಮ ಮಾಡ್ತಾಯಿದ್ರು. ನಮ್ಮಮ್ಮನಿಗೂ ಉದ್ದು ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಕೆಲವರಿಗೆ ಉದ್ದು ಆಗೋದಿಲ್ಲ, ಒಂದು ವೆಯ್ಟ್ಗೆ ಏನು ಹಾಕ್ತಾರೆ. ಆನಂತರ ಕೆಲವರಿಗೆ ತುರಿಸೋದು, ಉರ್ನಂಜಿ ಅಂತ ಹೇಳ್ತೀವಿ ನಮ್ಮನೆಯಲ್ಲೆಲ್ಲ. ನಮ್ಮ ಊರಲ್ಲೆಲ್ಲ ಬಾಣಂತಿಗೂ ಈ ಬೂದ ಕುಂಬಳಕಾಯಲ್ಲಿ ಉದ್ದು, ಚೀನಿಕಾಯಿ ಅಂದರೆ ಕೆಂಪು ಕುಂಬಳ ಇದನ್ನೆಲ್ಲ ಕೊಡಲ್ಲ. ತುಂಬ ನಂಜಿ ಅಂತ ಹೇಳ್ತಾರೆ. ಇದು ಹಲಸಿನಕಾಯಿ, ಹಲಸಿನ ಹಣ್ಣು ಯಾವುದೂ ಕೊಡ್ತಾ ಇರಲಿಲ್ಲ. ಅದೇ ಥರ ನಾವೀಗ ಆಪ್ರೇಷನ್ ಆದವರಿಗೂ ಮಾಡ್ತೀವಿ ನಾವು ಮನೆಯಲ್ಲಿ. ಅದಕ್ಕೆ ನೋಡಿ, 1 ಲೋಟೆ ಅಕ್ಕಿಗೆ 1 ಚಮಚೆಯಷ್ಟು ಮೆಂತೆ ಹಾಕಿ ನೆನೆಸಿಟ್ಟಿದ್ದೀನಿ, ನೀವು ಕಾಣ್ಬೋದು. ಫಸ್ಟಿಗೆ ನಾವು ಬೂದು ಕುಂಬಳಕಾಯಿನ ಹಾಕಿ 1 ರೌಂಡು ತಿರುಗಿಸಿ ಆನಂತರ ಅದಕ್ಕೆ ಅಕ್ಕಿ ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಬೂದು ಕುಂಬಳಕಾಯಿ ನೀರು ಕುಡಿದ್ರೂ ಏನು ಗೊತ್ತಾ, ಈ ಪಿತ್ತ ಆಗುತ್ತಲ್ಲ, ಕನಸು ಕಟ್ಟೋದು, ರಾತ್ರಿ ಜಾಸ್ತಿ ಮೈಕೈ ಭಾರ ಆಗೋದು, ಇದಕ್ಕೆಲ್ಲ ಇದು ಹೆಲ್ಪ್ ಆಗುತ್ತೆ. ಬೇಸಿಗೆಯಲ್ಲಿ ಈ ಬೂದು ಕುಂಬಳಕಾಯಿ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ. ಇದು ಜ್ಯೂಸ್ ತೆಗೆದು, ತೆಂಗಿನಕಾಯಿ ಹಾಲು ಥರ ತೆಗೆದು ನಾವು ಮಜ್ಜಿಗೆ ಮತ್ತು ಉಪ್ಪು ಹಾಕ್ಕೊಂಡು ಕುಡಿಬೋದು. ಅದು ತುಂಬಾ ಹಿತ ಆಗುತ್ತೆ. ಆನಂತರ ಅದರ ಸೋಸಿಟ್ಕೊಂಡಿರ್ತೀವಲ್ಲ, ತೆಂಗಿನಕಾಯಿ ಚರಟ ಥರ, ಅದನ್ನು ನಾವು ದೋಸೆಗೆ ಹಾಕೋಬೋದು. ನಾನು ಎಲ್ಲನೂ ಹಾಕ್ಕೊಂಡ ಕಾರಣ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರೆ ಸರಿ, ನೀರು ಜಾಸ್ತಿ ಬೇಡ ಇದಕ್ಕೆ, ಬೂದು ಕುಂಬಳಕಾಯಿ ನೀರು ಬಿಡೋ ಕಾರಣ. ಇದು ಆ್ಯಕ್ಚುಲಿ ಕಡಿಯುವ ಕಲ್ಲಲ್ಲಿ ಅಥವಾ ಗ್ರೈಂಡರಲ್ಲಿ ಹಾಕಿದರೆ ತುಂಬ ಚೆಂದಾಗುತ್ತೆ. ನನಗೆ ಉದಾಸೀನ ಬಿಡೋದಿಲ್ಲ, ಅದಕ್ಕೋಸ್ಕರ ನಾನು ಮಿಕ್ಸಿಯಲ್ಲೇ ಮಾಡ್ಕೋತಾ ಇರ್ತೀನಿ. ನೋಡಿ, 2 ಸಲದ್ದು ಆಗಿಬಿಡ್ತು. ಹಾಕಿದ ನಂತರ ನೋಡಿ, ಆ ತಿರುಳು ತೆಗೆದಾಗ ಸಿಕ್ಕಿದ ನೀರು ಉಂಟು ನೋಡಿ, ಅದನ್ನೂ ಅದಕ್ಕೆ ಹಾಕ್ಕೋಬೇಕು. ಮಿಕ್ಸಿ ಜಾರ್ ತೊಳೆದ ನೀರನ್ನು ಅದಕ್ಕೆ ಹಾಕ್ಕೋಬೇಕು. ನೋಡಿ, ಜಾಸ್ತಿ ಏನಿರೋದಿಲ್ಲ. ಹುಳಿ ಬರಲಿಕ್ಕೆ ಇದೆಲ್ಲ ಹೆಲ್ಪ್ ಆಗುತ್ತೆ. ತುಂಬಾ
ಈಸಿಯಾಗಿ ಹುಳಿ ಬರುತ್ತೆ. 6-7 ಗಂಟೆ ಇಟ್ಟರೆ ಸಾಕು, ಚೆಂದ ಹುಳಿ ಬರುತ್ತೆ ಇದು. ಆನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ನಾನು ಫಸ್ಟಿಗೂ ಸ್ವಲ್ಪ ಹಾಕಿದ್ದೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮಗಚಿಡಿ. ತುಂಬಾ ಚೆನ್ನಾಗಿ ಹುಳಿ ಬರುತ್ತೆ. ಯಾರ ಕೈಯಲ್ಲಿ ಜಾಸ್ತಿ ಹುಳಿ ಬರುತ್ತೋ ಅವರು ಕೈ ಹಾಕಲಿಕ್ಕೆ ಹೋಗಬೇಡಿ. ನನ್ನ ಕೈಯಲ್ಲಿ ಸ್ವಲ್ಪ ಕಡಿಮೆ ಹುಳಿ ಬರುವ ಕಾರಣ ನಾನು ನೀಟಾಗಿ ಕೈ ಹಾಕ್ಕೊಂಡು ಅದನ್ನ ಮಗಚ್ತಾ ಬರ್ತೀನಿ. ಇದು ಏನು ಗೊತ್ತಾ, ನಮ್ಮ 5 ಬೆರಳುಗಳು ಪಂಚಭೂತಗಳು, ಅಂದರೆ ಅಗ್ನಿ, ಪೃಥ್ವಿ, ಆಕಾಶ, ಪೃಥ್ವಿ, ತೇಜ, ಇದರ ಕೆಲಸ ಮಾಡುತ್ತೆ ಇದು. ಆದ ಕಾರಣ ಈ ಕೈ ಹಾಕಿ ಮಗುಚೋದು ತುಂಬಾ ಇಂಪಾರ್ಟೆಂಟು. ಈಗಿನ ಕಾಲದಲ್ಲಿ ನಾವು ಸ್ಪೂನಲ್ಲಿ ತಿನ್ನೋ ಕ್ರಮನ ಬಿಟ್ಟು ಕೈಯಲ್ಲಿ ತಿಂತಾ ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರ ಪ್ರಕಾರ. ಸ್ಪೂನ್ ಏನು ಗೊತ್ತಾ, ಏನು ವಿಧಿ ಇಲ್ಲ ಅಂತಂದರೆ ಮತ್ತು ಇನ್ನೇನು ಮಾಡೋದು ಅಂತ ಕಂಡೀಷನ್ ಕೊಡಬೇಡ ದೇವ್ರೆ ಅಂತ ನಾವು ದೇವ್ರ ಹತ್ರನೂ ಕೇಳ್ಕೋಬೇಕಾಗತ್ತೆ. ನೋಡಿ, ಇದರ ಕೈ ಹಾಕಿ ಮಗುಚೋದು ತುಂಬಾ ಇಂಪಾರ್ಟೆಂಟು. ನೀಟಾಗಿ ಹುಳಿ ಬರುತ್ತೆ, ಒಂದು ಹದವಾಗಿ, ಅಂದರೆ ವಿಪರೀತ ಹುಳಿ ಬರೋದಿಲ್ಲ. ಹುಳಿ ಬರೋರಾದರೆ ಈ ಥರ ಕೈ ಹಾಕಬೇಡಿ. ಜಾಸ್ತಿ ಯಾರ ಕೈಯಲ್ಲಿ ಜಾಸ್ತಿ ಹುಳಿ ಬರುತ್ತೆ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ನೀವು. ನೋಡಿ, ನೆಕ್ಸ್ಟ್ ಡೇ ಅದು ಹುಳಿ ಬಂದಾಗ ಹೇಗಿರುತ್ತೆ ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ, ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು. ನೀರು ಹಾಕ್ಕೊಂಡು ಅದನ್ನ ದೋಸೆ ಮಾಡಿದೆ, ನೋಡ್ಬೋದು. ಇದೇನು ಗೊತ್ತಾ, ಒಂದು ಉದ್ದಿನ ದೋಸೆ ಥರನೇ ಈ ದೋಸೆನ ನಾವು ಮಾಡಬೇಕಾಗುತ್ತೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು. ಈ ಪಿತ್ತಕ್ಕೆ ಅಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಇದು. ಯಾರಿಗೆ ಬಾಡಿ ಹೀಟ್ ಆಗ್ತಿರೋದು ಅವರಿಗೆಲ್ಲ ಇದು ಹೆಲ್ಪ್ಫುಲ್. ಮಕ್ಕಳು ತರಕಾರಿ ಯಾರು ತಿನ್ನಲ್ಲ ನೋಡಿ, ಅವ್ರು ನೋಡಿ ಇಂಥ ದೋಸೆನ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಬೂದು ಕುಂಬಳಕಾಯಿ ದೋಸೆ ಅಂತೆ ಮಕ್ಕಳಿಗಂತೂ ಗೊತ್ತೇ ಆಗೋದಿಲ್ಲ. ನೋಡಿ, ಇದರಲ್ಲಿ ಏನು ಗೊತ್ತಾ, ಎಷ್ಟು ತೆಳು, ಎಷ್ಟು ದಪ್ಪ, ಎಷ್ಟು ಕಾಯಿಸಿ ಬೇಕಾದ್ರೂ ಮಾಡ್ಕೋಬೋದು ನೀವು. ನಾರ್ಮಲ್ ದೋಸೆ ಯಾವ ಥರ ಮಾಡ್ತೀವಿ ಅದೇ ಥರ. ನಾನು ಒಂದು ಮೆಂತ್ಯ ಸೊಪ್ಪಿನ ಚಟ್ನಿ, ಆಮೇಲೆ ತುಪ್ಪ ಬೆಲ್ಲ ಜೊತೆ ನಾವು ತಿಂದ್ವಿ. ಆ್ಯಕ್ಚುಲಿ ಚಟ್ನಿ ಮಾಡಿರಲಿಲ್ಲ. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ನೋಡಿ, ಎಷ್ಟು ಗುಳಿ ಗುಳಿಯಾಗಿ ಬಂದಿದೆ ಅಂತ ನೀವು ಕಾಣ್ಬೋದು. ಈ ದೋಸೆ ಅಷ್ಟು ಸ್ಮೂತಾಗಿದೆ ಅಂತ ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬೋದು. ಈಗ ನೋಡಿ, ಇನ್ನೊಂದು ನಮೂನೆ ದೋಸೆ ಮಾಡೋಣ, ಸೌತೆಕಾಯಿ ದೋಸೆನ. ಇದು ಇನ್ಸ್ಟಂಟಾಗಿ ಮಾಡುವಂತಹ ದೋಸೆ. ನೋಡಿ, ನಾನು ಮೀಶೋದಲ್ಲಿ ತರಿಸಿದಂಥ ಪೀಲರ್ ಎಷ್ಟು ನೀಟಾಗಿ, ಎಷ್ಟು ತೆಳ್ಳಗೆ ಸಿಪ್ಪೆ ತೆಗೆಯುತ್ತೆ ಅಂತ ನೋಡಿದ್ರೆ. ತೊಗೊಂಬಂದು ಆಲ್ರೆಡಿ 1 ವರ್ಷದ ಮೇಲಾಯಿತು. ತುಂಬಾ ವರ್ಕ್ ಆಗುತ್ತೆ ನನಗೆ ಇದು. ಮೀಶೋದಲ್ಲಿ ಹುಡುಕಿ ಈ ಥರ ಪೀಲರ್ಸನ್ನು ತುಂಬಾ ಚೆನ್ನಾಗಿ ಸಿಗುತ್ತೆ, ತುಂಬ ಚೀಪಾಗಿ ಸಿಗುತ್ತೆ ನಿಮಗೆ. ಅದರಲ್ಲಿ ನಾನು ತುಂಬ ಸಲ ಮೀಶೋ ಶಾಪಿಂಗ್ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ. ಇದು ಹುಳಿ ಇತ್ತು, ತಿರುಳಿದೆಯಲ್ಲ ಅದು ಹುಳಿ ಇದ್ದ ಕಾರಣ ಸಂಪೂರ್ಣ ತೆಗೆದೆ. ಆ್ಯಕ್ಚುಲಿ ನಂಗೆ ಅಷ್ಟು ಹುಳಿ ಗೊತ್ತಾಗಿದೆ. ನಾನು ಆಮೇಲೆ ತಿಂದು ನೋಡಿದಂತ ಸಿಕ್ಕಾಪಟ್ಟೆ ಹುಳಿ ಇದೆ ಅಂತ ಗೊತ್ತಾಯಿತು. ಹೀಗೆ ತಿರುಳನ್ನು ತೆಗೆದು ಆನಂತರ ನೀರಲ್ಲಿ, ಹರಿಯುವ ನೀರಲ್ಲಿ ತೊಳ್ಕೊಂಡ್ರೆ ಹುಳಿ ಅದು ಕಹಿ ಎಲ್ಲ ಹೋಗಿಬಿಡುತ್ತೆ. ಹುಳಿಯಲ್ಲ, ಸಾರಿ, ಕಹಿ ಹೋಗಿಬಿಡುತ್ತೆ. ಆನಂತರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ನಾವು ಅದನ್ನ ಮಿಕ್ಸಿಗೆ ಹಾಕ್ಕೊಂಡು 1 ರೌಂಡ್ ತಿರುಗಿಸಿ ಅಕ್ಕಿ ಜೊತೆ ರುಬ್ಕೋಬೇಕು. ಅಕ್ಕಿಗೆ ಇಲ್ಲಿ ಮೆಂತೆಗಿಂತೆ ಏನು ಬೇಡ, ಹಾಕಿದರೂ ಏನು ತಪ್ಪಿಲ್ಲ. ಬಟ್ ಸೌತೆಗೆ ಬೇಕಾಗಲ್ಲ. ಸೌತೆಗಂತೂ ತುಂಬಾ ಚೆನ್ನಾಗಾಗತ್ತೆ ಇದು. ನಮ್ಮ ಅಮ್ಮ ಇದನ್ನೆಲ್ಲ ಮಾಡ್ತಾಯಿದ್ರು. ಮುಂಚೆ ನಮ್ಮ ಊರಲ್ಲಿ ತುಂಬ ಸೌತೆ ಬೆಳೀತಾಯಿದ್ರು. ಈ ಟೈಮಿಗೆ ಏನು ಗೊತ್ತಾ, ಗದ್ದೆಯಲ್ಲಿ ಒಂದು ರೌಂಡ್ ಸಾಗುವಳಿ ಮಾಡಿದ ನಂತರ ಸೌತೆಕಾಯಿ, ಅಲಸಂದೆ, ಮುಳ್ಸೌತೆ, ಚೀನಿಕಾಯಿ ಇದನ್ನೆಲ್ಲ ಬೆಳೆಸ್ತಾಯಿದ್ರು. ಆವಾಗ ನಮಗೆ ಈ ದೋಸೆ ಅಮ್ಮ ಮಾಡಿಕೊಡ್ತಾಯಿದ್ರು. ಉದ್ದು ಕಡಿಮೆ ಹಾಕಿ ಮಾಡುವಂಥ ಎಲ್ಲನೂ ದೋಸೆ ನಮ್ಮ ಅಮ್ಮ ಮನೆಯಲ್ಲಿ ಮಾಡ್ತಾಯಿದ್ರು. ನೋಡಿ, 1 ರೌಂಡ್ ಹಾಕಿ ಪುಡಿ ಆದ ನಂತರ ಈ ಸೌತೆಕಾಯಿ ಅದಕ್ಕೆ ಅಕ್ಕಿ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಇಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಡೆಯುತ್ತೆ. ಇದು ಇನ್ಸ್ಟಂಟಾಗಿ ಮಾಡ್ಬೋದು, ಈಗ ಕರೆದು ಈಗಲೇ ಮಾಡ್ಬೋದು. ನಾನು ನೋಡಿ, ಈ ಅಕ್ಕಿನಲ್ಲಿ ಮತ್ತೊಂದು ವಿಷಯ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಬರುವ ತಿಂಡಿ ಅಕ್ಕಿಗಳು, ದಪ್ಪ ಅಕ್ಕಿಗಳಿದ್ದಾವಲ್ಲ ನೋಡಿ, ಈ ಥರ ಬರೋದು. ಇದು ಏನು ಅಂತ ಗೊತ್ತಾಗಲ್ಲ ನನಗೆ. ನುರಿದಾಗ ನುರಿಯುತ್ತೆ ಅದು ನೀಟಾಗಿ. ಅನ್ನನ ನೆನೆಸಿಬಿಟ್ಟು ನುರಿದ್ರೆ ಹೇಗಿರುತ್ತೆ ಹಾಗಿರುತ್ತೆ ಅದು. ನಿಮಗೂ ಈ ಅನುಭವ ಆಗಿದೆಯಾ ಅಂತ ಹೇಳಿ. ಏನೋ ಪ್ಲಾಸ್ಟಿಕ್ ಅಕ್ಕಿ ಎಲ್ಲ ಬರುತ್ತೆ ಅಂತ ಎಣಿಸಿದ್ರೇ ಭಯ ಆಗುತ್ತೆ. ಅದಕ್ಕೆ ನಾನು ಇನ್ನೊಂದು ಸಲ ತೊಳೆದು ಅದನ್ನೆಲ್ಲ ಹೊರಗೆ ಹಾಕಿದೆ ಆ್ಯಕ್ಚುಲಿ. ನೋಡಿ, ಆನಂತರ ನೋಡಿ, ಇದು ರುಬ್ಬಿದ್ದನ್ನು ಹಾಕ್ಕೊಳ್ಳಿ. 2 ಸಲ ಆಯಿತು ನನಗೆ, 2 ಸಲ ರುಬ್ಬಿಕೊಂಡಿದ್ದನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳಿ, ನೀಟಾಗಿ ಮಗಚಿ ದೋಸೆ ಒಯ್ಯೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ತರಕಾರಿನೂ ಆಗುತ್ತೆ, ಆಹಾರ ಥರನೂ ಆಗುತ್ತೆ, ಹೆಲ್ದಿ ಆಗುತ್ತೆ. ಮಧ್ಯಾಹ್ನ ತನಕ ಅಲ್ಲಾಡೋದಿಲ್ಲ, ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಇದು. ಹಸಿವೆ ಕೂಡ ಆಗೋದಿಲ್ಲ.
ಮಕ್ಕಳಿಗೆಲ್ಲ ಮಾಡಿ ತೋರಿಸಿ. ನೋಡಿ, ಎಳ್ಳೆಣ್ಣೆ ಹಚ್ಚಿ ಹಸಿ ಬಾಳೆ ಗಿಡ ಇದೆ ನಮ್ಮ ಮನೆಯಲ್ಲಿ. ಅದರಿಂದ ಹೇಗೆ ಎಣ್ಣೆ ಸವರೋದನ್ನ ತೋರಿಸ್ತಾ ಇದ್ದೀನಿ. ಯಾವತ್ತೂ ನಾವು ಎಳ್ಳೆಣ್ಣೆನ ಬಳಸಬೇಕು. ಈ ಕಲ್ಲಿಗೆ ಎಳ್ಳೆಣ್ಣೆ ಬಳಸಿದ್ರೆ ನಾವು ಅದು ನಾನ್ ಸ್ಟಿಕ್ ಥರ ಕೆಲಸ ಮಾಡುತ್ತೆ. ತುಂಬ ಸಲ ಹೇಳಿದ್ದೀನಿ ನಿಮಗೆ ವೀಡಿಯೋಗಳಲ್ಲಿ. ದೋಸೆನ ಮಗಚಿ ನೋಡಿ, ಆನಂತರ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು. ಹಿಟ್ಟು ತೆಗೆದಿಟ್ಟೆ ನಾನು, ಮುಸುರೆ ಆಗುತ್ತೆ ನಮಗೆ ಇಲ್ಲಾಂದರೆ. ಅದಕ್ಕೆ ಫ್ರಿಜ್ಜಲ್ಲಿ ತೆಗೆದಿಟ್ಟು ಆನಂತರ ನಾವು ದೋಸೆ ಮಾಡ್ತೀವಿ. ಎಲ್ಲ ಉಪ್ಪು ಮಿಕ್ಸ್ ಆದ ನಂತರ ನೋಡ್ಬೋದು, ದೋಸೆ ಹಿಟ್ಟು ಸ್ವಲ್ಪ ತೆಗೆದಿಟ್ಟು ಮುಸುರೆ ಮುಟ್ಟಿದ್ದಂತ ನಮಗೆ ಫ್ರಿಜ್ಜಲ್ಲಿ ಇಡಲಿಕ್ಕೆಲ್ಲ ಬರೋದಿಲ್ಲ. ನಾವು ಮೊಸರನ್ನ ಫ್ರಿಜ್ಜಲ್ಲಿ ಇಡೋದಿಲ್ಲ. ದೇವರಿಗೆ ಮೊಸರು ಹಾಲು ಎಲ್ಲ ಇಡೋ ಕಾರಣ ಫ್ರಿಜ್ಜಲ್ಲಿಟ್ಟರೆ ಸರಿ ಹೋಗೋದಿಲ್ಲ. ನೋಡಿ, ಆನಂತರ ಒಂದೊಂದು ಎಣ್ಣೆ ಹಚ್ಚಿದ ಕಾವಲಿಗೆ ಒಂದೊಂದು ದೋಸೆ ಒಯ್ದು ಹಾಕಿದರೆ ದೋಸೆ ಆಗೋಗ್ಬಿಡುತ್ತೆ. ನಿಮಗೆ ತೆಳು ಬೇಕಂದರೆ ತೆಳು, ಸ್ವಲ್ಪ ಬುಡಕ್ಕೆ ಎಣ್ಣೆ ಹಾಕೋದು ಒಂದು ದೋಸೆಗೆ ನಿಲ್ಲಿಸಿ, ಆವಾಗ ತೆಳು ಒಯ್ಯೋಕ್ಕೆ ಬರುತ್ತೆ ಅದು. ನೋಡಿ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಈ ಹೆಲ್ದಿ ದೋಸೆಗಳನ್ನು ನೀವು ಮನೆಯಲ್ಲಿ ಮಾಡಿ ನೋಡಿ. ದಿನಾ ಒಂದೇ ಉದ್ದಿನ ದೋಸೆ ತಿಂದು ಬುಡ್ದು ಹೋದವರಿಗೆ ಅಥವಾ ತರಕಾರಿ ತಿನ್ನದಂತಹ ಮಕ್ಕಳಿಗೆ ಈ ಥರದ್ದೆಲ್ಲ ದೋಸೆ ಮಾಡಿಕೊಟ್ರೆ ತುಂಬಾ ಹೆಲ್ದಿ ಆಗುತ್ತೆ. ಜಿಯೋ ಮಾರ್ಟಲ್ಲೆಲ್ಲ ತುಂಬ ಚೀಪಾಗಿ ಸೌತೆಕಾಯಿ ಸಿಗುತ್ತೆ. ನಾನು ನಿನ್ನೆ ಹೋದಾಗ ನೋಡಬೇಕಿತ್ತು, 1 kg ಸೌತೆಗೆ 10 ರೂಪಾಯಿ ಥರ, 1 ಕ್ಯಾಬೇಜಿಗೆ 9 ರೂಪಾಯಿ ಈ ಥರ ಎಲ್ಲ ಇತ್ತು. ನಾನು ನಾಳೆ ಮೋಸ್ಟ್ಲಿ ಕ್ಯಾಬೇಜ್ ಚಟ್ನಿ ಎಲ್ಲ ಮಾಡಿ ಹಾಕ್ತೀನಿ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಕೊತ್ತಂಬರಿ ಸೊಪ್ಪು ಚಟ್ನಿ ಜೊತೆ ತಿಂಡಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.